ಬಿಜೆಪಿಯವರು ಅವ್ರಿಗೆ ಬೇಕಾಗಿರೋದು ಇಂಥವೇ ಅಲ್ಲ. ಅಧ್ಯಕ್ಷರು ಏನು ಹೇಳಿದ್ದಾರೆ? ಅವರು ಆ ಕುಕ್ಕರ್ ಬ್ಲಾಸ್ಟರ್ ಇದೆಯಲ್ಲ ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ, ರಾಜಕೀಯಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಟೆರರಿಸಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಹೆಂಗೆ? ಬಿಜೆಪಿಯವರು ಅದನ್ನು ಅವ್ರಿಗೆ ಅನುಕೂಲ ತಕ್ಕಂತೆ ಇಂಟರ್ಪ್ರಿಟ್ ಮಾಡಿ ಜನಗಳ ಮುಂದೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗಲೇ ಭಯೋತ್ಪಾದನೆ ಚಟುವಟಿಕೆ ಆರಂಭ ಆಗಿತ್ತಂತೆ, ಹಾಗಂತ ರಾಜ್ಯಾಧ್ಯಕ್ಷರು ಹೇಳಿದರು. ಇವ್ರ ಮತ್ತಿಕ್ಕಿ ನೀವು ಅಧಿಕಾರ ಇದೆಯಲ್ಲ, ಈಗ ಕೇಂದ್ರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆಯಲ್ಲಪ್ಪ, ಹತ್ತಿಕ್ಕಿ ಅದನ್ನ 8 ವರ್ಷ 9 ವರ್ಷ ಆಯ್ತಾ ಬತ್ತಲ್ಲ, ಹತ್ತಿಕ್ಕಿ ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳನ್ನೆಲ್ಲ ಎಲ್ಲೆಲ್ಲಿ ಯಾರ್ಯಾರು ಮಾಡ್ತಾರೆ ಅವನ್ನೆಲ್ಲ ಹತ್ತಿಕ್ಕಿ. ನಿಮ್ಗಿರೋದಕ್ಕೆ ಅಧಿಕಾರ ಕೊಟ್ಟಿರೋದು ಯಾಕೆ ಬಂದೆ ಜನ? ಬರೀ ಜನಗಳನ್ನ ಪ್ರಚೋದನೆ ಮಾಡಿ ಭಾವನಾತ್ಮಕವಾದ ವಿಚಾರಗಳನ್ನ ಜನರ ಮುಂದೆ ಇಡ್ತಕ್ಕಲ್ಲ, ಅದಕ್ಕೋಸ್ಕರ ಅಲ್ಲ ಅಧಿಕಾರ ಕೊಟ್ಟಿರೋದು. ಅದಾಯ್ತಾ? ಇಂಥ ಎಲ್ಲ ಕಾನೂನು ಬಾಹಿರವಾದ ಚಟುವಟಿಕೆಗಳನ್ನು ಹತ್ತಿಕ್ಲಿಕ್ಕೋಸ್ಕರ.